ಇತ್ತೀಚೆಗೆ ಅಂದ್ರೆ ಕಳೆದ 3-4 ದಿನಗಳಿಂದ ಕರಾವಳಿಯಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಜನವರಿ 11ರಂದು ಉಡುಪಿಯ ಪುರಭವನದಲ್ಲಿ ಆಯೋಜನೆಗೊಂಡಿರುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಮುಸ್ಲಿಂ ಹಾಗೇನೆ ಬಿಲ್ಲವರ ಒಂದು ಸ್ನೇಹ ಸಮಾವೇಶವನ್ನ ನಡೆಸೋದಿಕ್ಕೆ ಏನು ತೀರ್ಮಾನವನ್ನ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಒಂದು ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತಾ ಇದ್ದ ಹಾಗೇನೆ ಅದರ ಪರವಾಗಿ ಹಾಗೇನೆ ವಿರೋಧವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಮಾತ್ರ ಅಲ್ಲ, ಇದು ವಾಗ್ವಾದಕ್ಕೆ ಜೊತೆಗೆ ವಿರೋಧಗಳಿಗೆ ಕೂಡ ಇದು ಕಾರಣ ಆಗ್ತಾ ಇದೆ. ಅಂದ್ರೆ ಬಿಲ್ಲವ ಮುಸ್ಲಿಂ ಸಮಾವೇಶ ಹೇಗೆ ಮಾಡ್ತಾ ಇದ್ದಾರೆ, ಅಂದ್ರೆ ಯಾವ ಒಂದು ಆಧಾರದಲ್ಲಿ ಈ ರೀತಿಯ ಒಂದು ಸಮಾವೇಶಗಳು ನಡೀತಾ ಇದೆ ಎನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈ ಒಂದು ವಿಚಾರದಲ್ಲಿ ಉದ್ಭವ ಆಗ್ತಾ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹವರ ಒಂದು ಅತಿಥಿಗಳ ಪಟ್ಟಿಯ ಬಗ್ಗೆ ಕೂಡ ಕೆಲವೊಂದು ಗೊಂದಲಗಳು ಉಂಟಾಗ್ತಾ ಇದೆ. ಜನವರಿ 11ರಂದು ಉಡುಪಿಯ ಪುರಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯವಾಗಿ ವಿರೋಧಗಳೇ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಾ ಇದೆ ಅನ್ನುವಂಥದ್ದು ಕೆಲವೊಂದು ನಿದರ್ಶನಗಳಿಂದ ನಾವು ತಿಳಿಯಬಹುದು. ಮುಖ್ಯವಾಗಿ ಬಿಲ್ಲವ ಸಮುದಾಯ, ಈ ಒಂದು ಬಿಲ್ಲವ ಸಮುದಾಯದ ಪ್ರಮುಖರು ಈ ಒಂದು ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಂ ಬಿಲ್ಲವ ಸಮಾವೇಶದ ಆಮಂತ್ರಣ ಪತ್ರಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆಯೇ ಕಾರ್ಯಕ್ರಮದ ಆಯೋಜಕರ ಮೇಲೆ ಕಿಡಿಕಾರುವಂತಹ ಒಂದು ಸನ್ನಿವೇಶಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ. ಹಿಂದೂ ಮುಸ್ಲಿಂ ಸಮಾವೇಶ ಓಕೆ, ಆದರೆ ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿಕೊಂಡು ಸಮಾವೇಶವನ್ನ ಮಾಡೋದು ಯಾಕೆ ಎನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈ ನಿಟ್ಟಿನಲ್ಲಿ ಉದ್ಭವ ಆಗಿರುವಂಥದ್ದು. ಸಾಕಷ್ಟು ವಿಚಾರಗಳು ಈ ಒಂದು ಸಮಾವೇಶದ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಕೂಡ ಮುದ್ರಣ ಆಗಿದೆ. ಆದರೆ ಈ ಒಂದು ವಿಚಾರವನ್ನ ನನ್ನ ಗಮನಕ್ಕೆ ತರಲಿಲ್ಲ, ನನ್ನ ಗಮನಕ್ಕೆ ತಾರದೆ ನನ್ನ ಹೆಸರನ್ನ ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಮಾಡಲಾಗಿದೆ ಎನ್ನುವಂತಹ ಒಂದು ಮಾತುಗಳನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಉಡುಪಿಯಲ್ಲಿ ಬಿಲ್ಲವ ಸಂಘದ ಮುಖಂಡರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ಉಡುಪಿಯಲ್ಲಿ ನಡೆಸಲು ಉದ್ದೇಶಿಸಿರುವಂತಹ ಬಿಲ್ಲವ ಮುಸ್ಲಿಂ ಸ್ನೇಹ ಸಮ್ಮಿಲನ ಪರ ವಿರೋಧ ತಾರಕಕ್ಕೆ ಏರಿದ್ದು, ನಮಗೂ ಕೂಡ ನಮಗೇನೆ ಹಾಗೇನೆ ಈ ಒಂದು ಸಮಾವೇಶಕ್ಕೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಬಿಲ್ಲವ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಹಾಗಿದ್ರೆ ಮೊನ್ನೆಯಿಂದ ಏನೆಲ್ಲ ಈ ಒಂದು ವಿಚಾರದಲ್ಲಿ ಬೆಳವಣಿಗೆಗಳು ನಡೀತು ಅನ್ನುವಂಥದ್ದನ್ನ ನಾನೀಗ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆರಂಭದಲ್ಲಿ ಈ ಒಂದು ಸಮಾವೇಶದ ಬಿಲ್ಲವ ಮುಸ್ಲಿಂ ಸ್ನೇಹ ಸಮಾವೇಶದ ಆಮಂತ್ರಣ ಪತ್ರಿಕೆ ಏನು ಬಿಡುಗಡೆಯಾಯಿತು, ಇದರಲ್ಲಿ ಉಡುಪಿ ಸಚಿವ ಜೊತೆಗೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಅವರ ಹೆಸರನ್ನ ಮುದ್ರಣ ಮಾಡಲಾಗಿತ್ತು. ಆದರೆ ಈ ಒಂದು ಹೆಸರನ್ನ ನನ್ನ ಗಮನಕ್ಕೆ ತರದೆ ಮುದ್ರಣ ಮಾಡಲಾಗಿದೆ, ನಾನು ಇದರಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಹಾಗಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂತಹ ಮಾತುಗಳು ಏನು, ಮೊದಲಿಗೆ ಅದನ್ನ ನೋಡ್ಕೊಂಡು ಬರೋಣ. ಪೂರ್ವ ನಿಗದಿತವಾಗಿರುವಂತೆ ನಾಡಿದ್ದು 11ನೇ ತಾರೀಕು ನಾನು ಶಿವಮೊಗ್ಗ ಜಿಲ್ಲೆಯ ನನ್ನ ಇಲಾಖೆಯ ಪ್ರಗತಿ ಪರಿಶೀಲನೆ, ಅರ್ಚಕರ ಸಮಾವೇಶ ಮತ್ತು ಧಾರ್ಮಿಕ ಸಭೆ ಇದರಲ್ಲಿ ಪಾಲ್ಗೊಳ್ಳುವುದಾಗಿ ಹಿಂದೆ ಒಪ್ಪಿಕೊಂಡಿದ್ದೆ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಉಡುಪಿ ಭಾಗದಲ್ಲಿ ಮುಸ್ಲಿಂ ಮತ್ತು ಬಿಲ್ಲವರ ಸಮಾವೇಶದ ಉದ್ಘಾಟನೆ ಮಾಡ್ತೇನೆ ಅನ್ನೋದು ಸತ್ಯಕ್ಕೆ ಅವರ ಕಾರ್ಯಕರ್ತರು ವಿನಾಕಾರಣ ಗೊಂದಲ ಕೆಡಬಾಡ ಆಗಬಾರದು ಅನ್ನೋದಕ್ಕೋಸ್ಕರ ಈ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇನೆ. ಅರ್ಚಕರ ಸಮಾವೇಶ ಮತ್ತು ಧಾರ್ಮಿಕ ಸಭೆ ಇದರಲ್ಲಿ ಪಾಲ್ಗೊಳ್ಳುವುದಾಗಿ ಹಿಂದೆ ಇದು ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ. ಈ ನಡುವೆ ಇವತ್ತು ಬಿಲ್ಲವ ಸಮಾಜದ ಮುಖಂಡರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಖಂಡರು ನಮಗೂ ಈ ಒಂದು ಸಮಾವೇಶಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಮಾತ್ರ ಅಲ್ಲ, ಇದು ಬಿಲ್ಲವರ ಹಾಗೇನೆ ಮುಸ್ಲಿಮರ ನಡುವಿನ ಒಂದು ಸಮಾಜವನ್ನ ಒಡೆಯುವಂತಹ ಷಡ್ಯಂತ್ರ ಆಗಿದೆ. ಬಿಲ್ಲವ ಮುಸ್ಲಿಂ ಸ್ನೇಹ ಸಮ್ಮಿಲನದ ಹೆಸರಿನಲ್ಲಿ ಸಮಾಜವನ್ನ ಒಡೆಯುವಂತಹ ಒಂದು ಷಡ್ಯಂತ್ರ ಆಗಿದೆ ಎನ್ನುವಂತಹ ಒಂದು ಆರೋಪವನ್ನ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಮುಖಂಡ ಕಿರಣ್ ಕುಮಾರ್ ಅವರು ಆರೋಪವನ್ನ ಮಾಡಿದ್ರು. ಕೆಲವೊಂದು ಸ್ವಾರ್ಥ ಬಿಲ್ಲವ ನಾಯಕರ ಮೂಲಕ ಮುಗ್ಧ ಬಿಲ್ಲವ ಸಮಾಜವನ್ನ ಒಡೆಯುವಂತಹ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ಒಂದು ಮಾತುಗಳನ್ನ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ರು. ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡುವಂತಹ ಇಂತಹ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಹಾಗೇನೆ ಪೊಲೀಸ್ ಅಧೀಕ್ಷಕರು ಅನುಮತಿಯನ್ನ ಕೊಡಬಾರದು. ಜನವರಿ 9ರ ಒಳಗೆ ಈ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅಥವಾ ಅದರಲ್ಲಿ ಇರುವಂತಹ ಬಿಲ್ಲವ ಎನ್ನುವಂತಹ ಶಬ್ದವನ್ನ ಕೈ ಬಿಡಬೇಕು. ಇಲ್ಲದಿದ್ದಲ್ಲಿ ಜನವರಿ 9ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಬಹಳ
ಒಂದು ಗುಟ್ಟಿನಲ್ಲಿ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಬಂದ ಕೂಡಲೇ ನಿನ್ನೆ ನಾವು ಸುಮಾರು 250-300 ಮಂದಿ ಈ ಬಿಲ್ಲವ ಸಮಾಜದ ಮುಖಂಡರು ಎಲ್ಲ ಸೇರಿಕೊಂಡು ನಾವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಖಂಡಿಸಿದ್ದೇವೆ. ಮತ್ತು ಅನಂತರ ನಾಳೆ 9ನೇ ತಾರೀಕಿನಂದು ಇದರ ಬಗ್ಗೆ ಜಿಲ್ಲಾಡಳಿತ ಆಗಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ರೀತಿಯ ಇದನ್ನು ರದ್ದು ಮಾಡಿಸುವಂತ ಅಥವಾ ಬಿಲ್ಲವ ಅನ್ನುವಂಥ ಶಬ್ದವನ್ನು ತೆಗೆಯದೇ ಇದ್ರೆ ನಾವು ಎಲ್ಲಾ ಸಮಾಜದ ಜನರನ್ನು ಒಟ್ಟು ಹಾಕಿಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 9ನೇ ತಾರೀಕಿನಂದು ನಾವು ಪ್ರತಿಭಟನೆ ಮಾಡುವುದನ್ನು ನಿಶ್ಚಯ ಮಾಡಿದ್ದೇವೆ. ಕೆಲವೊಂದು ಮಂದಿ ಇದಕ್ಕೆ ಹೊಸ ಹೊಸ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಇದು ಪೂರ್ತಿಯಾಗಿ ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತಹದ್ದು. ಕೆಲವೊಂದು ವ್ಯಕ್ತಿಗಳು ತಮ್ಮ ಬೇಸನ್ನು ಹುಡುಕಲಿಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅವರ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಒಂದು ಸಮಾಜವನ್ನೇ ಅದಕ್ಕೆ ಸೇರಿಸಿಕೊಂಡು ಹೋಗ್ತಾ ಇರುವಂತದ್ದು ಬಹಳ ತಪ್ಪು ಅಂತೇಳಿ ನಮ್ಗೆ ಅನಿಸ್ತದೆ. ಎಲ್ಲಿಯೂ ಕೂಡ ಬಿಲ್ಲವ ಸಮಾಜ ಇತ್ತೀಚಿನ ಹಲವಾರು ವರ್ಷಗಳಿಂದ ಯಾವುದೇ ಒಂದು ಪಕ್ಷಕ್ಕಾಗಲಿ ಯಾವುದೇ ಒಂದು ಸಂಘಟನೆಗಾಗಲಿ ಸೀಮಿತವಾಗಿಲ್ಲ. ಅವರವರ ಬುದ್ಧಿಮತಿಗೆ ಸರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಲ್ಲವ ಮುಸ್ಲಿಂ ಬಿಲ್ಲವ ಅನ್ನುವಂಥ ಶಬ್ದ ಅಲ್ಲಿ ಬಂದಿರುವಂತದ್ದು ಇಡೀ ನಮ್ಮ ಸಮಾಜಕ್ಕೆ ಒಂದು ಅಪಮಾನ ಮಾಡಲಿಕ್ಕೆ ಹೊರಟಿರುವಂತ ಒಂದು ಸಮಾವೇಶ ಅಂತ ನಾನು ತಿಳ್ಕೊಳ್ತೇನೆ. ಎರಡನೇದಾಗಿ ಕಳೆದ ಒಂದು 6 ತಿಂಗಳ ಹಿಂದೆ ಕಳೆದ ಫೆಬ್ರವರಿಯಲ್ಲಿ ಬಿಲ್ಲವ ಸಮಾವೇಶ ಮಾಡಿದೆ. 45 ಸಾವಿರ ಜನರನ್ನು ಸೇರಿಸಿಕೊಂಡು ಬ್ರಹ್ಮಾವರದಲ್ಲಿ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ನಾವು ಅತ್ಯಂತ ಒಂದು ಯಶಸ್ವಿ ಸಮಾವೇಶವನ್ನು ಮಾಡಿದ್ದೇವೆ. ನಮ್ಮ ಯುವಕರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇಂತಹ ಕೆಟ್ಟ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಅನ್ನುವಂತ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಮ್ಮಲ್ಲಿ ನಮ್ಮ ಗುರುಗಳಿದ್ದಾರೆ, ನಮ್ಮ ಮುಖಂಡರಿದ್ದಾರೆ. ನಾವು ಅದನ್ನು ಮಾಡ್ತೇವೆ. ನಾನು ಹೇಳುವಂಥದ್ದು ಮುಸ್ಲಿಂ ಬಾಂಧವರಲ್ಲಿ ಇಡೀ ವಿಶ್ವದಲ್ಲೇ ಇಸ್ಲಾಮೀಕರಣದ ಬಗ್ಗೆ ಬಹಳ ಕೆಟ್ಟದಾಗಿ ಅವರನ್ನು ಆ ಕೆಲವೊಂದು ದೇಶದಿಂದ ಹೊರಗಟ್ಟುವಂತ ಕೆಲಸ ಈ ದಿನಗಳಲ್ಲಿ ಆಗ್ತಾ ಇದೆ. ಆ ಮುಖಂಡರಲ್ಲಿ ನಾನು ಕೇಳ್ತಾ ಇರೋದಿಷ್ಟೇ, ಒಂದು ಬಾರಿ ನೀವು ಗಟ್ಟಿ ಸ್ವರದಲ್ಲಿ ಯಾವುದೇ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದಿಗೆ ಮಾಡಿದ್ರೆ ಆತನನ್ನು ನಾವು ನಮ್ಮ ಮುಸ್ಲಿಂ ಸಮುದಾಯದ ಹೊರಗಿಡ್ತೇವೆ, ನಮ್ಮ ಯಾವುದೇ ಮಸೀದಿಗೆ ಅವನಿಗೆ ಪ್ರವೇಶ ಕೊಡುವುದಿಲ್ಲ ಅನ್ನುವಂಥದ್ದು ಗಟ್ಟಿ ಧ್ವನಿಯಲ್ಲಿ ಹೇಳಿ. ಅಥವಾ ಎಲ್ಲಿಯಾದ್ರೂ ಕೂಡ ಹಿಂದೂ ಯುವಕನ ಹತ್ಯೆಯನ್ನ ಮಾಡಿದ್ರೆ ನಿಮಗೆ ಮಸೀದಿಗೆ ಅವಕಾಶ ಇಲ್ಲ, ನೀನು ನಮ್ಮ ಸಮಾಜದಿಂದ ಹೊರಗಿಡ್ತೇವೆ ಅನ್ನೋದು ಗಟ್ಟಿಯಾಗಿ ಹೇಳಿ. ಅಥವಾ ಯಾವುದೇ ಒಂದು ಹಟ್ಟಿಯಿಂದ ದನಗಳನ್ನು ಕದ್ದು ಕಸಾಯಿಖಾನೆಗೆ ಕೊಡುವುದಿಲ್ಲ, ಇದನ್ನು ಮಾಡಿದ್ರೆ ಇದನ್ನು ನಮ್ಮ ಸಮಾಜದಿಂದ ಹೊರಗಿಡ್ತೇವೆ ಅನ್ನೋದು ಗಟ್ಟಿ ಧ್ವನಿಯಲ್ಲಿ ಅವರ ಯುವಕರಿಗೆ ಯಾವುದೇ ಸಂದೇಶವನ್ನ ಕೊಡದೆ ಬರೇ ಬಿಲ್ಲವ ಸಮಾಜದ ಒಂದು ಸಾಂಸ್ಕೃತಿಕ ವೈಚಾರಿಕತೆಯನ್ನು ನಾವು ವಿನಿಮಯ ಮಾಡಿಕೊಳ್ತೇವೆ ಅಂದ್ರೆ ಯಾವ ವೈಚಾರಿಕತೆ, ಯಾವ ಬಿಲ್ಲವ ಸಮಾಜ ಇವತ್ತು ಇದರಿಂದ ಹುಟ್ಟಿದಂತದ್ದಲ್ಲ, ಎಲ್ಲಿಂದಲೋ ಮತಾಂತರಗೊಂಡು ಹುಟ್ಟಿರುವಂತಹ ಸಮಾಜ ಅಲ್ಲ. ಸಮಾಜದಲ್ಲಿ ಹುಟ್ಟಿಕೊಂಡಿರುವಂತಹ ಈ ಸಮಾಜ ಇವತ್ತು ಒಬ್ಬರ ಹತ್ರ ಕೇಳಿದಾಗ ಅವರು ಹೇಳ್ತಾರೆ ಅದರಲ್ಲಿ ಇರುವಂತವರೆಲ್ಲ ಬಿಲ್ಲವರೇ, ಅಲ್ಲಿಂದ ಕಾಂಗ್ರೆಸ್ನ ಕೆಲವೊಂದು ಮುಖಂಡರಿಂದ ಬಂತು, ಹಾಗಾಗಿ ನಾವು ಒಟ್ಟು ಮಾಡಬೇಕು ಅಂತ. ಸ್ವಾಮಿ, ಹಾಗಾದ್ರೆ ನೀವು ಮಗವೀರರಲ್ಲಿ ಯಾಕೆ ಸೇರಿಸ್ತೀರಿ? ಅಲ್ಲಿಂದಲೂ ಮತಾಂತರ ಮಾಡಿದ್ದಾರಾ? ಬಂಟ ಸಮಾಜದೊಟ್ಟಿಗೆ ಯಾಕೆ ಮಾಡ್ತೀರಿ? ಅಲ್ಲಿಂದಲೂ ಮತಾಂತರ ಮಾಡಿದ್ದಾರಾ? ಕ್ರೈಸ್ತರೊಂದಿಗೆ ಯಾಕೆ ಮಾಡ್ತೀರಿ? ಕ್ರೈಸ್ತರು ಮುಸ್ಲಿಮರಿಗೆ ಯಾವಾಗ ಮತಾಂತರ ಮಾಡಿದ್ದಾರೆ? ಇವೆಲ್ಲ ಪ್ರಶ್ನೆಗಳನ್ನು ನಾವು ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕಬೇಕಾಗ್ತದೆ. ಇದು ಎಲ್ಲಿಯೂ ಕೂಡ ಬಿಲ್ಲವ ಅನ್ನುವಂಥ ಸಮಾಜ ಮುಸ್ಲಿಂ ಸಮಾಜದೊಟ್ಟಿಗೆ ಎಲ್ಲಿಯೂ ಕೂಡ ಹೊಂದಾಣಿಕೆ ಆಗುವಂಥದ್ದಲ್ಲ. ಎರಡನೇದಾಗಿ ಇವರು ನನ್ನ ಸಂಬಂಧಿಕರು ಅವರ ಮನೆಯ ಎದುರಲ್ಲಿದ್ದ ಹಟ್ಟಿಯಲ್ಲಿದ್ದ ದನವನ್ನು ಕದ್ದುಕೊಂಡು ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಕಾರ್ಕಳದಲ್ಲಿ. ಅದೆಷ್ಟೋ ಕುಟುಂಬ ಬರೀ ದನದಿಂದಾಗಿ ಆ ಹಸಿವಿನಿಂದಾಗಿ ದಿನಗಳ ಕುಟುಂಬ ಅತಂತ್ರ ಆಗಿದೆ. ದಿನಕ್ಕೆ ಇವರೊಂದಿಗೆ ನಾವು ಸ್ನೇಹ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸಮಾಜ ಯಾವ ಒಬ್ಬ ಬುದ್ಧಿ ಇರುವಂತವನು ಒಪ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು.
ನಿಮ್ಮ ರಾಜಕೀಯ ಚೆನ್ನಾಗಿದ್ರೆ ಇಟ್ಕೊಳ್ಳಿಯಪ್ಪ, ನಮ್ಗೇನು ಅಭ್ಯಂತರ ಇಲ್ಲ. ನೀವು ಬೇಕಾದ್ರೆ ಅದನ್ನು ಹಿಂದೂ ಮುಸ್ಲಿಂ ಸ್ನೇಹ ಬಾಂಧವ್ಯ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಸಮಾಜದ ಹೆಸರನ್ನು ಉಪಯೋಗಿಸಿಕೊಂಡು ನೀವು ಈ ರೀತಿಯಂತ ಒಂದು ಕೆಟ್ಟ ಚಾಳಿಯನ್ನು ಆರಂಭಿಸುತ್ತಿದ್ದಾದ್ರೆ ಬಿಲ್ಲವ ಸಮಾಜ ಹಿಂದೆಯೂ ಹೋರಾಟ ಮಾಡಿದ ಸಮಾಜ ಮುಂದೆಯೂ ಹೋರಾಟ ಮಾಡ್ತದೆ. ಮತ್ತೆ ಎಲ್ಲಿವರೆಗೆ ಹೋರಾಟ ಆಗ್ತದೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಬಿಲ್ಲವ ಶಬ್ದವನ್ನು ತೆಗೆಯದೇ ಇದ್ರೆ ಇದರ ಪರಿಣಾಮ ಅದಕ್ಕೆ ಪೂರ್ತಿಯಾಗಿ ಯಾರು ಸಮಾರಂಭ ಆ ಸಭೆಯನ್ನು ಆರ್ಗನೈಸ್ ಮಾಡಿದ್ದಾರೆ ಅವರು ಮತ್ತು ಜಿಲ್ಲಾಡಳಿತ ಹೊಣೆ ಆಗ್ತದೆ. ಇದರಲ್ಲಿರುವಂತಹ ಗೆಸ್ಟ್ಗಳನ್ನ ಪಟ್ಟಿಯನ್ನು ನೋಡಿದ್ರೆ ಇವರೆಲ್ಲರೂ ಹೆಚ್ಚಿನವರು ತಲೆ ಎತ್ತಿಕೊಳ್ಳಿ. ಇವರಿಗೆ ಸಮಾಜದ ಬಗ್ಗೆ ಆಗಲಿ ಒಂದು ಹಿಂದೂ ಸಂಸ್ಕೃತಿಯ ಬಗ್ಗೆ ಆಗಲಿ ಸ್ವಲ್ಪ ಕಾಳಜಿ ಇಲ್ಲದವರು. ನಾವು ಈ ಹಿಂದೆಯೂ ಕೂಡ ಅವರ ಭಾಷಣಗಳನ್ನು ಅವರು ಮಾತಾಡಿದ ರೀತಿಗಳನ್ನೆಲ್ಲ ಕೇಳಿದ್ದೇವೆ. ಇವರು ಎಲ್ಲಿಯೂ ಒಂದು ಕಡೆಯಲ್ಲಿ ಕೂಡ ಒಂದು ಸಂಘಟನೆಯನ್ನ ಮಾಡಿ ಗೊತ್ತಿಲ್ಲದವರು. ಬಿಲ್ಲವ ಸಮಾಜದ ಅತ್ಯಂತ ಹಿರಿಯ ಮುಖಂಡರಾದ ಎಲ್ಲರ ಬಗ್ಗೆಯೂ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ಇರುವಂತಹ ಜನಾರ್ದನ ಪೂಜಾರಿ ಅಂತವರನ್ನು ಕೂಡ ಬೈದವರಿಗೆ. ಇವರಿಂದ ನಾವು ಸಂದೇಶ ಕೇಳಬೇಕಂದ್ರೆ ಸುಖ ಯಾವತ್ತೂ ನಾವು ಒಪ್ಪಿಸ್ತಾರೆ, ಇದನ್ನು ನಾವು ಒಪ್ಪುದೇ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾಡಿರುವಂತಹ ಆರೋಪಗಳು ಇಡೀ ಸಮಾಜಕ್ಕೆ ಅಪಮಾನ ಮಾಡಲು ಹೊರಟಂತಹ ಸಮಾವೇಶ ಇದಾಗಿದೆ. ಬಿಲ್ಲವ ಸಮುದಾಯಕ್ಕೆ ಘೋರ ಹಿಂಸೆ ಹಾಗೂ ಅನ್ಯಾಯ ಆಗಿರುವಂಥದ್ದು ಮುಸ್ಲಿಂ ಸಮುದಾಯದಿಂದ. ರಾಜಕೀಯ ಚಟಕ್ಕಾಗಿ ಬಿಲ್ಲವ ಸಮುದಾಯದ ಹೆಸರನ್ನ ಬಳಸಿಕೊಳ್ಳಬಾರದು ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಜೊತೆಗೆ ನಮ್ಮ ವಿರೋಧದ ಮಧ್ಯೆ ಕೂಡ ಈ ಒಂದು ಸಮಾವೇಶವನ್ನು ನಡೆಸಿದ್ರೆ ಇದರಿಂದ ಆಗುವಂತಹ ಎಲ್ಲ ರೀತಿಯ ಅನಾಹುತಗಳಿಗೆ ಸಂಘಟಕರು ಹಾಗೇನೆ ಜಿಲ್ಲಾಡಳಿತವೇ ಹೊಣೆಯಾಗುತ್ತೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮತ್ತೊಬ್ಬ ವಿಶ್ವ ಹಿಂದೂ ಪರಿಷತ್ನ ನಾಯಕ ಜೊತೆಗೆ ಬಿಲ್ಲವ ಮುಖಂಡ ಅಚ್ಯುತ ಕಲ್ಮಾಡಿ ಅವರು ಕೂಡ ಮಾತನಾಡಿದ್ರು. ಈ ಕಾರ್ಯಕ್ರಮದಿಂದಾಗಿ ಬಿಲ್ಲವರಲ್ಲಿಯೇ ವಿರೋಧ ಹಾಗೂ ಪರ ಎನ್ನುವಂತಹ ಒಂದು ಎರಡು ಪಂಗಡಗಳು ಹುಟ್ಟಿಕೊಂಡಿದೆ. ರಾಷ್ಟ್ರಮಟ್ಟದಲ್ಲಿ ಜಾತಿಗಳ ನಡುವಿನ ಒಂದು ಒಗ್ಗಟ್ಟು ಮುರಿಯುವಂತಹ ಷಡ್ಯಂತ್ರ ಇದಾಗಿದೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಿದ್ರು. ಮುಖ್ಯವಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಬಿಲ್ಲವ ಸಮಾಜದ ಮುಖಂಡರಾದಂತಹ ಸುನೀಲ್ KR, ನವೀನ್ ಅಮೀನ್ ಶಂಕರಪುರ ಜೊತೆಗೆ ಶಿವಕುಮಾರ್ ಅಂಬಲಪಾಡಿ, ಮಹೇಶ್ ಪೂಜಾರಿ ಕುಂದಾಪುರ ಮೊದಲಾದವರು ಉಪಸ್ಥಿತರಿದ್ದು ಈ ಒಂದು ಸಮಾವೇಶಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ಯಾರು ಬೇಕಿದ್ರೂ ಸಮಾವೇಶದಲ್ಲಿ ಭಾಗವಹಿಸಲಿ, ಆದರೆ ಬಿಲ್ಲವ ಮುಖಂಡರ ಹೆಸರಿನಲ್ಲಿ ಭಾಗವಹಿಸೋದಿಕ್ಕೆ ನಮ್ಮ ವಿರೋಧ ಇದೆ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಬಿಲ್ಲವ ಸಮಾಜ ಎಲ್ಲರೊಂದಿಗೆ ಸಾಮರಸ್ಯದೊಂದಿಗೆ ಬದುಕು ನಡೆಸುವಂತಹ ಸಮಾಜವೇ ಹೊರತು ಕೋಮು ಗಲಭೆಗಳನ್ನು ಸೃಷ್ಟಿಸುವಂತಹ ಒಂದು ಸಮುದಾಯ ಅಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ದಿನೇಶ್ ಅಮೀನ್ ಮಟ್ಟು ಅವರು ಕೂಡ ಭಾಗವಹಿಸ್ತಾ ಇದ್ದು ಅವರನ್ನ ವಿಶೇಷವಾಗಿ ಭಾಷಣ ಮಾಡೋದಕ್ಕೆ ಅವರನ್ನ ಕೂಡ ಆಮಂತ್ರಣ ಮಾಡಲಾಗಿದೆ. ಆಮಂತ್ರಣ ಪತ್ರಿಕೆಯಲ್ಲಿ ಅವರ ಹೆಸರನ್ನು ಕೂಡ ಮುದ್ರಿಸಲಾಗಿದೆ. ಈ ನಡುವೆ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸದ ಹಾಗೆ ಒತ್ತಡಗಳು ಬರ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಡುವೆ ದಿನೇಶ್ ಅಮೀನ್ ಮಟ್ಟು ಅವರು ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಉಡುಪಿಯ ಸಾಮರಸ್ಯ ಪ್ರಿಯ ಹಿರಿಯರು ಸೇರಿ ಜನವರಿ 11ರಂದು ಮುಸ್ಲಿಂ ಬಿಲ್ಲವ ಸ್ನೇಹ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ನನ್ನನ್ನು ಆಹ್ವಾನಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸದಂತೆ ತಡೆಯುವಂತಹ ಪ್ರಯತ್ನಗಳು ಕಳೆದ 2 ದಿನಗಳಲ್ಲಿ ನಡೀತಾ ಇದೆ. ಈ ಬಗ್ಗೆ ವಿವರಗಳನ್ನು ಮುಂದಕ್ಕೆ ತಿಳಿಸ್ತೇನೆ ಅನ್ನುವಂತಹ ವಿಚಾರವನ್ನು ಬ್ರಾಕೆಟ್ನಲ್ಲಿ ತಿಳಿಸಿದ್ದಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಖಂಡಿತ ಭಾಗವಹಿಸಿ ಮಾತನಾಡ್ತೇನೆ ಅನ್ನುವಂತಹ ಒಂದು ಪೋಸ್ಟನ್ನು ದಿನೇಶ್ ಅಮೀನ್ ಮಟ್ಟು ಅವರು ಫೇಸ್ಬುಕ್ನಲ್ಲಿ ಹಾಕಿರುವಂಥದ್ದನ್ನು ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಈ ಒಂದು ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಸಾಕಷ್ಟು ಚರ್ಚೆಗೆ ಕೂಡ ಈ ಒಂದು ವಿಚಾರ ಗುರಿಯಾಗ್ತಾ ಇದೆ. ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಇನ್ನು ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇನ್ನು ಈ ಒಂದು ವಿಚಾರದ ಬಗ್ಗೆ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಈಗ ಬಿಲ್ಲವ ಸಮುದಾಯದ ವತಿಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಬಿಜೆಪಿ ಮುಖಂಡರು ಈ ಒಂದು ಸಮಾವೇಶಕ್ಕೂ ಕೂಡ ಬಿಲ್ಲವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆದರೆ ವೈಯಕ್ತಿಕವಾಗಿ ಭಾಗವಹಿಸುವಂತಹ ಇಚ್ಛೆ ಇದ್ದವರು ಭಾಗವಹಿಸಬಹುದು, ಆದರೆ ಬಿಲ್ಲವ ಸಮಾಜದ ಹೆಸರಿನಲ್ಲಿ ಭಾಗವಹಿಸುವಂಥದ್ದು ಸರಿಯಲ್ಲ. ಜನವರಿ 9ರ ಒಳಗೆ ಈ ಒಂದು ಬಿಲ್ಲವ ಎನ್ನುವಂತಹ ಪದವನ್ನು ಹಿಂದಕ್ಕೆ ಪಡೆದುಕೊಳ್ಬೇಕು. ಇಲ್ಲದಿದ್ದಲ್ಲಿ ನಾವು
ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈಗ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಕಾಣಸಿಗ್ತಾ ಇರುವಂತಹ ಕೆಲವೊಂದು ಪೋಸ್ಟ್ಗಳು, ಪರ ವಿರೋಧ ಚರ್ಚೆಗಳಿಗೆ ಇದು ವೇದಿಕೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಬಿಲ್ಲವ ಮುಖಂಡರು ಜೊತೆಗೆ ದಿನೇಶ್ ಅಮೀನ್ಮಟ್ಟು ಅವರ ಒಂದು ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಂದರೆ ಜನವರಿ 11ರಂದು ಈಗ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ವ್ಯಾಪಕವಾಗಿ ಪರ ವಿರೋಧ ಚರ್ಚೆಗೆ ಗುರಿಯಾಗಿರುವಂಥದ್ದು. ಈ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗಿತ್ತು, ಅಂದರೆ ಮುದ್ರಣ ಆಗಿತ್ತು. ಆದರೆ ನನ್ನ ಗಮನಕ್ಕೆ ತಾರದೆ ಈ ಒಂದು ಹೆಸರನ್ನು ಹಾಕಲಾಗಿದೆ, ನನ್ನ ಗಮನಕ್ಕೆ ತರದೇ ಹೆಸರು ಹಾಕಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದರ ಜೊತೆಗೆ ನನಗೆ ಈಗಾಗಲೇ ಪೂರ್ವ ನಿಗದಿಯಂತೆ ಕಾರ್ಯಕ್ರಮಗಳು ನಿಗದಿಯಾಗಿದೆ, ಹೀಗಾಗಿ ನಾನು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂಥದ್ದು. ಅದರ ನಡುವೆ ಇವತ್ತು ಕೋಟ ಪೂಜಾರಿ ಅವರು ನಿನ್ನೆ ಸ್ಪಷ್ಟನೆಯನ್ನು ಕೊಟ್ಟಂತಹ ಬೆನ್ನಲ್ಲೇ ಇವತ್ತು ಬಿಲ್ಲವ ಸಮಾಜದ ಮುಖಂಡರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಬಿಲ್ಲವ ಸಮಾವೇಶಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಜೊತೆಗೆ ಬಿಲ್ಲವ ನಾಯಕರ ಮೂಲಕ ಮುಗ್ಧ ಬಿಲ್ಲವ ಸಮಾಜವನ್ನು ಒಡೆಯುವಂತಹ ಷಡ್ಯಂತ್ರ ಕೂಡ ಇದರ ಹಿಂದೆ ಇದೆ ಅನ್ನುವಂತಹ ಆರೋಪಗಳನ್ನು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಮುಖಂಡ ಕಿರಣ್ ಕುಮಾರ್ ಅವರು ಮಾಡಿರುವಂಥದ್ದು. ಜನವರಿ 9ರ ಒಳಗೆ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅಥವಾ ಅದರಲ್ಲಿರುವಂತಹ ಬಿಲ್ಲವ ಎನ್ನುವಂತಹ ವರ್ಡನ್ನು ತೆಗಿಬೇಕು, ಇಲ್ಲದಿದ್ದಲ್ಲಿ ಜನವರಿ 9ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆ. ಇದು ಇಡೀ ಸಮಾಜಕ್ಕೆ ಅಪಮಾನ ಮಾಡಲು ಹೊರಟಿರುವಂತಹ ಒಂದು ಸಮಾವೇಶ ಎನ್ನುವಂತಹ ಆರೋಪಗಳು ಕೂಡ ಇದೇ ಸಂದರ್ಭದಲ್ಲಿ ಕೇಳಿ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.